V4 ನ್ಯೂಸ್ಗೆ ಸ್ವಾಗತ ಹೇಳ್ತಾ ಇದ್ದೇನೆ. ಕತೆ ಕಾರಣ, ಈ ದಿಲ್ಲಿಯಲ್ಲಿ ಇವಾಗ ಹೊಸ ಮುಖ್ಯಮಂತ್ರಿ ಬಂದಿದ್ದಾರೆ. ಹಿಂದೆ ಸುಷ್ಮಾ ಸ್ವರಾಜ್ ಅವರು ಒಂದು ಸ್ವಲ್ಪ ದಿನ 2 ತಿಂಗಳ ಕಾಲ, ಶೀಲಾ ದೀಕ್ಷಿತ್ ಅವರು 15 ವರ್ಷ, ಆತಿಶಿ ಮಾರ್ಲೆರವರು 5.5 ತಿಂಗಳು ಮುಖ್ಯಮಂತ್ರಿ ಆಗಿದ್ದರು. 4ನೇವರಾಗಿ ರೇಖಾ ಗುಪ್ತಾ ಅವರು ಬಂದಿದ್ದಾರೆ. ರೇಖಾ ಗುಪ್ತಾ ಅವರನ್ನು ಆಯ್ಕೆ ಮಾಡುವಾಗ BJPಯವರು ಅವ್ರ ಮೇಲೆ ಯಾವುದೇ ಹಗರಣ ಆರೋಪ ಇಲ್ಲ ಅಂತೇಳಿದರು. ಆದರೆ ಅವರು ಪ್ರಮಾಣ ವಚನ ಸ್ವೀಕರಿಸಿದ ಬೆನ್ನಿಗೆ ADR ವರದಿ ಬಂದಿದೆ. ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ರಿಫಾರ್ಮ್ಸ್ ADR ಸಂಸ್ಥೆಯ ವರದಿ ಬಂದಿದೆ. ಆ ವರದಿಯ ಪ್ರಕಾರ 7 ಜನರ ಮೇಲೆ ಪ್ರಕರಣಗಳಿವೆ. ಅದರಲ್ಲೂ ಮುಖ್ಯಮಂತ್ರಿ ಸಹಿತ 5 ಮಂತ್ರಿಗಳ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಗಳಿವೆ. ಕ್ರಿಮಿನಲ್ ಮೊಕದ್ದಮೆ ಮಂತ್ರಿಗಳ ಮೇಲೆ ಇರೋದೊಂದು ಹೊಸ ವಿಷಯ ಅಲ್ಲ. ಆದರೆ ಹೊಸದಾಗಿ ಆಯ್ಕೆಯಾಗಿ ಹೊಸದಾಗಿ ಮಂತ್ರಿ ಆಗಲೇ, ಹೊಸದಾಗಿ ಮುಖ್ಯಮಂತ್ರಿ ಆಗುವಾಗಲೇ ಕ್ರಿಮಿನಲ್ ಮೊಕದ್ದಮೆ ಇದೆ ಅನ್ನೋದು ಇತ್ತೀಚಿನ ದಿನಗಳ ವಿಚಿತ್ರಗಳಲ್ಲಿ ಒಂದಾಗ್ತಾ ಇದೆ. ರಾಜಕೀಯವೇ ಕ್ರಿಮಿನಲ್ ಆಗಿರುವಾಗ ಕ್ರಿಮಿನಲ್ ಮಂತ್ರಿ ಅಲ್ಲದೆ ಇನ್ನೆಂಥ ಮಂತ್ರಿ ಬರ್ತಾರಪ್ಪ? ಅದರಲ್ಲೂ ಆತಿಶಿ ಬಹಳ ದೊಡ್ಡ ಕ್ರಿಮಿನಲ್ ಅಂತ ಗೊತ್ತಾಗಿದೆ. ದಿಲ್ಲಿಯ 7 ಜನ ಮಂತ್ರಿಗಳಲ್ಲಿ, ಮುಖ್ಯಮಂತ್ರಿ ಸೇರಿ 7 ಮಂದಿಯಲ್ಲಿ ಆತಿಶ್ ಸೂಡ್ ಅವರು ಅತಿ ಗಂಭೀರವಾದ ಕ್ರಿಮಿನಲ್ ಆರೋಪಗಳನ್ನು ಹೊತ್ತು ಮಂತ್ರಿ ಆಗಿದ್ದಾರೆ ಅಂತ ಗೊತ್ತಾಗಿದೆ. ಇನ್ನು ಈ ಆತಿಶಿ ಅವರ ಬಳಿಕ ಬಂದಿರುವಂಥ ರೇಖಾ ಗುಪ್ತಾ ಅವರ ವಿಚಾರವನ್ನು ತೆಗೆದುಕೊಂಡ್ರೆ, ಇವರು ಮುಂಚೆ BJPಯಿಂದ 1-2 ತಿಂಗಳಿಗೂ ಕಡಿಮೆ ಅವಧಿಗೆ ಸುಷ್ಮಾ ಸ್ವರಾಜ್ ಮಂತ್ರಿ ಆಗಿದ್ದರು. ಸುಷ್ಮಾ ಸ್ವರಾಜ್ ಅವರು ಸಮಾಜವಾದಿ ಪಕ್ಷದ ಹಿನ್ನೆಲೆಯವರು, ಆದರೆ RSS ಸಂಪರ್ಕ ಇತ್ತು ಅವರಿಗೆ. ಜಾರ್ಜ್ ಫರ್ನಾಂಡಿಸ್ ಮತ್ತು ಅವರ ಗಂಡ ಆಗಿರುವಂಥ ಸ್ವರಾಜ್ ಅವರ ಮೂಲಕ ಅವರು BJPಗೆ ಬಂದರು. ಜನತಾ ಹುಟ್ಟಿದಾಗ ಜನತಾ ಸೇರಿಕೊಂಡು ಜನತಾ ಮೂಲಕ BJPಗೆ ಹಾರಿ BJPಯಲ್ಲಿ ಈಗ ಬಂದಿರುವಂಥ ರೇಖಾ ಗುಪ್ತಾ ಅವರು ಕೂಡ ದಿಲ್ಲಿ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾರ್ಥಿ ಸಂಘಗಳಲ್ಲಿ ಇರುವಾಗ BJP ಜೊತೆ ಇರಲಿಲ್ಲ ಅವರು, ಆದರೆ ಸಂಘ ಪರಿವಾರ ಸಂಪರ್ಕ ಇತ್ತು. ಆಮೇಲೆ ಆಮ್ ಆದ್ಮಿ ಪಕ್ಷ ದಿಲ್ಲಿಯಲ್ಲಿ ಅಧಿಕಾರಕ್ಕೆ ಬಂದು ಇದ್ದಾಗ ಅರವಿಂದ ಕೇಜ್ರಿವಾಲ್ ಅವರ ಜೊತೆಗೂ ರೇಖಾ ಗುಪ್ತಾ ಅವರು ಸ್ವಲ್ಪ ದಿವಸ ಆಮ್ ಆದ್ಮಿ ಪಾರ್ಟಿ ಸೇರೋಣ ಅಂತ ಓಡಾಡಿದ್ದಿದೆ. ಅದಕ್ಕಿಂತ ಮುಖ್ಯವಾಗಿ ಕಾಂಗ್ರೆಸ್ನ ಶಾಸಕಿಯಾಗಿದ್ದ, ಈ ಬಾರಿ ಗೆದ್ದಿಲ್ಲ, ಅಲಕಾ ಲಂಬಾ ಮತ್ತು ರೇಖಾ ಗುಪ್ತಾ ಅವರು ದಿಲ್ಲಿ ವಿಶ್ವವಿದ್ಯಾನಿಲಯದ ಕಾಲದಿಂದಲೂ ಗೆಳತಿಯರು. ಅಲಕಾ ಲಂಬಾ ಈ ಬಾರಿ ಕಾಂಗ್ರೆಸ್ ಶಾಸಕಿ, ಅವರು ಈ ಬಾರಿ ಗೆದ್ದಿಲ್ಲ. ರೇಖಾ ಗುಪ್ತಾ ಅವರು ಮುಖ್ಯಮಂತ್ರಿಯೇ ಆಗಿ ಬಿದ್ದಿದ್ದಾರೆ. ರಾಜಕೀಯದಲ್ಲಿ ಯಾರು ಎಲ್ಲಿಗೂ ಹಾರಬಹುದು, ಯಾರು ಎಲ್ಲಿಂದ ಬೇಕಾದರೂ ಜಾರಬಹುದು ಎನ್ನುವಂತೆ ರಾಜಕೀಯದ ವಿಶೇಷ. ರೇಖಾ ಗುಪ್ತಾ ಅವರ ಆಯ್ಕೆಯಲ್ಲಿ ಒಂದು ಭಾಳ ಸೂಕ್ಷ್ಮವಾದ ವಿಚಾರವಿದೆ. ಏನದು ಸೂಕ್ಷ್ಮ ವಿಚಾರ? ಸಂಘ ಪರಿವಾರಕ್ಕೆ ಈಗ 100 ವರ್ಷ. RSSಗೆ ಸಂಘ ಪರಿವಾರಕ್ಕೆಲ್ಲ ಅಲ್ಲ, ಅದು ಸಂಘಟನೆಗಳಲ್ಲಿ 1,000 ಸಂಘಟನೆ ಇದೆ. ಅದು ಯಾವ್ಯಾವುದೋ ಮಧ್ಯದಲ್ಲಿ ಇತ್ತೀಚೆಗೆ ಹುಟ್ಟಿದವೆಲ್ಲ ಇದ್ದಾವೆ. ಮೂಲ RSS ಹುಟ್ಟಿ 100 ವರ್ಷ. ಅದರ ಉದ್ದೇಶ ಇರುವುದು ವರ್ಣಾಶ್ರಮ ಧರ್ಮದ ಪ್ರಕಾರ ಭಾರತದಲ್ಲಿ ಅಧಿಕಾರ ಇರಬೇಕು ಅಂತ. BJP ಸ್ಥಾಪನೆ ಆದಾಗ ಅಧಿಕಾರ ಅದೇ ಥರ ಇತ್ತು. BJP ಮೊದಲಿಗೆ ದೇಶದಲ್ಲಿ ಅಧಿಕಾರ ಸ್ವೀಕರಿಸಿದಾಗಲೂ ವಾಜಪೇಯಿ ಪ್ರಧಾನಿಯಾಗಿ ಅದೇ ವರ್ಣಾಶ್ರಮ ಧರ್ಮ ರೀತಿಯಲ್ಲಿ ಅಧಿಕಾರ ಇತ್ತು. ಆದರೆ ಎಲ್ಲ ಕಡೆ ಅಧಿಕಾರ ಹಿಡಿಬೇಕಂದ್ರೆ ಅದೇ ವರ್ಣಾಶ್ರಮ ಧರ್ಮ ಪಾಲನೆ ಮಾಡಿದರೆ ಆಗೋದಿಲ್ಲ ಅಂತೇಳ್ಬಿಟ್ಟು ಬೇರೆ ಬೇರೆ ದಾರಿ ಹಿಡಿತು. ಆ ದಾರಿಯಲ್ಲಿ ಬಂದವರು ನರೇಂದ್ರ ಮೋದಿ ಅವರು ವೈಶ್ಯ ಜನಾಂಗಕ್ಕೆ ಸೇರಿದವರು. ನರೇಂದ್ರ ಮೋದಿ ಅವರು ಬರೋವರೆಗೆ ಬರಲಿ, ಆಮೇಲೆ ನಮ್ಮದೇ ವರ್ಣಾಶ್ರಮ ಹೇರೋಣ ಅಂತ RSSನವರು ಯೋಚಿಸಿದ್ರು. ಆದರೆ ಅದು ಆಗಲಿಲ್ಲ. ಮೋದಿಯವರು ಒಮ್ಮೆ ಬಂದ ಮೇಲೆ ಹಿಡ್ಕೊಂಡ್ಬಿಟ್ಟಿದ್ದಾರೆ. ದಿಲ್ಲಿ ಗುಜರಾತ್ನಲ್ಲಿ ಹೇಗೆ ಮಾಡಿದರು, ಈಗ ದಿಲ್ಲಿಯಲ್ಲಿ ಕೂಡ. ಈಗ ಅಧಿಕಾರ ಹೇಗಿದೆ ದಿಲ್ಲಿಯ ರಾಜಕೀಯದಲ್ಲಿ? ನರೇಂದ್ರ ಮೋದಿ, ಅಮಿತ್ ಶಾ ಮೊದಲ ಸ್ಥಾನ, ಇಬ್ಬರೂ ವೈಶ್ಯರು. ಅನಂತರ ರಾಜನಾಥ್ ಸಿಂಗ್ ಕ್ಷತ್ರಿಯ, ಅನಂತರವೇ ಬ್ರಾಹ್ಮಣರಿಗೆ ಮಂತ್ರಿಗಿರಿ ಕೊಟ್ಟಿದ್ದಾರೆ. ಇದು RSSನ ತತ್ವಕ್ಕೆ ವಿರುದ್ಧ. ಆದರೆ ಏನು ಮಾಡೋಕ್ಕಾಗಲ್ಲ, ಒಳಗಡೆ ಕೆರ್ಕೊತಾ ಇದ್ದಾರೆ RSSನವರು. ಮೋದಿಯವರು ಈಗಲೂ ಅದನ್ನೇ ತಂತ್ರವನ್ನು ಮಾಡಿದ್ದಾರೆ.
ಮತ್ತೆ ವೈಶ್ಯ ಜನಾಂಗದ ರೇಖಾ ಗುಪ್ತಾ ಅವರನ್ನೇ ಮುಖ್ಯಮಂತ್ರಿ ಮಾಡಿದ್ದಾರೆ. ಕ್ಷತ್ರಿಯ ವರ್ಮಾ ಅವರನ್ನು ಮಾಡಲಿಲ್ಲ. ಭಾಳ ಜನ ವರ್ಮಾ ಅವರು ಆಗ್ತಾರೆ ಅಂತ ತಿಳ್ಕೊಂಡಿದ್ರು. ಆದ್ದರಿಂದ ಇದರೊಂದು ರಾಜಕೀಯ ಸೂಕ್ಷ್ಮವಾಗಿದ್ದು RSSನವರಿಗೆ ಸ್ವಲ್ಪ ಒಳ ಏಟು ಕೊಡ್ತಾ ಇದ್ದಾರೆ. ಯಾಕಂದರೆ ಮೋದಿಯವರು RSSನವರಿಗೆ ಇಷ್ಟ ಆದರೂ ಕೂಡ ಅವರೇ ಮುಂದುವರಿಯೋದು ಅದಕ್ಕೆ ಇಷ್ಟ ಇಲ್ಲ. ಇದರ ನಡುವೆ ಅಮೆರಿಕದ ಅಧ್ಯಕ್ಷರಾಗಿರುವಂಥ ಡೊನಾಲ್ಡ್ ಟ್ರಂಪ್ ಅವರು ಕಳೆದ ಆಡಳಿತಾವಧಿಯಲ್ಲಿ 182 ಕೋಟಿ ರೂಪಾಯಿ ಭಾರತದ ಚುನಾವಣಾ ಮತದಾನೋನ್ನತಿಗಾಗಿ ಕಳುಹಿಸಲಾಗಿದೆ ಅಂತೇಳಿ ಯಾರಿಗಪ್ಪ ಹೋಯ್ತದ್ದು ರೂಪಾಯಿ? BJPಯವರು ಹೇಳ್ತಾರೆ ಕಾಂಗ್ರೆಸ್ಗೆ ಹೋಗಿರಬೇಕು ಅಂತ. ಅದಕ್ಕೆ ಕಾಂಗ್ರೆಸ್ನವ್ರು ಹೇಳ್ತಾರೆ ಶ್ವೇತಪತ್ರ ಹೊರಡಿಸಿ ಯಾರಿಗೆ ಹೋಯಿತು ನೋಡುವ, ನಿಮ್ಮ ಕೈಯಲ್ಲಿ ತನಿಖಾ ಸಂಸ್ಥೆಗಳಿದೆಯವಲ್ಲ, ತನಿಖೆ ನಡೆಸಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಅಮೆರಿಕ ಸಂಯುಕ್ತ ಸಂಸ್ಥಾನದಿಂದ ಡೊನೇಷನ್ಗಳು ಜಾಸ್ತಿ ಬರುವುದು RSSಗೆ. ಇದೇನು ಮುಚ್ಚಿಟ್ಟಲ್ಲ ಕೋಟೆ ಇಲ್ಲ, ತೆರೆದಿಟ್ಟಲ್ಲ ಕೋಟೆ ಇದು. ಆ ಡೊನೇಷನ್ಗಳಲ್ಲಿ ಇದು ಕೂಡ ಬಂದಿರ್ಬೋದು. ಯಾಕಂದರೆ ಮೋದಿಯವರು ನಿರಂತರವಾಗಿ ಮುಂದುವರಿದು ವರ್ಣಾಶ್ರಮ ಧರ್ಮ ಪಾಲನೆ ಇರುವುದರ ಬಗೆಗೆ RSS ಒಳಗಡೆ ಅಸಹನೆ ಇದೆ. RSS ಮುಖ್ಯಸ್ಥರಾಗಿ ಇಲ್ಲಿವರೆಗೆ ಒಂದೇ ಜಾತಿಯವರು ಬಂದಿದ್ದಾರೆ, ಬೇರೆ ಜಾತಿಯವರು ಬಂದಿಲ್ಲ. ಹಿಂದೂ ಎಲ್ಲ ಒಂದು, ನೀನು ಕೆಳಗಡೆ ನಾನು ಮೇಲೆ. ಅದೇ ರೀತಿಯನ್ನು ಅಧಿಕಾರದಲ್ಲೂ ನಡೆಸಲಿಕ್ಕೆ ಹೋದರೆ ಆಗೋದಿಲ್ಲ. ಯಾಕಂದರೆ ಈ ಚುನಾವಣೆಯಲ್ಲಿ ನಿಂತು ಗೆಲ್ಲುವವರು ಎಲ್ಲ ಜಾತಿಯವರು ಇರ್ತಾರೆ. ಅದೇ ರೀತಿಯವರು ವೈಶ್ಯರು ಇವಾಗ ಗಟ್ಟಿಯಾಗಿ ಅಧಿಕಾರವನ್ನು ಹಿಡಿದುಕೊಂಡಿದ್ದಾರೆ. ವರ್ಣಾಶ್ರಮ ಧರ್ಮಕ್ಕೆ ದೊಡ್ಡ ಏಟು ಕೊಟ್ಟಿದ್ದಾರೆ ಅನ್ನುವಂಥದ್ದು ಗೊತ್ತಿರುವಂಥ ವಿಷಯ. ಇನ್ನು ನಮ್ಮ SSLC ಪರೀಕ್ಷೆಗೆ ಎಲ್ಲ ತಯಾರಾಗಿದೆ. ಈಗ ಪರೀಕ್ಷೆ ಕಾಲ. ಈ ಬಾರಿ 8.96 ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆಗೆ ನೋಂದಾಯಿಸಿಕೊಂಡಿದ್ದಾರೆ. ಕಳೆದ ಬಾರಿಗಿಂತಲೂ 20,000ಕ್ಕಿಂತೂ ಹೆಚ್ಚು. ಕಳೆದ ಬಾರಿ 8.76 ಲಕ್ಷ ಆಗಿತ್ತು, ಅದೇ ಹೆಚ್ಚಿತ್ತು. ಇವಾಗ ಮತ್ತಷ್ಟು ದಾಖಲೆ ವಿದ್ಯಾರ್ಥಿಗಳು ಸೇರಿದ್ದಾರೆ. 35 ಅಂಕ ಪಡೆದರೆ ಮಾತ್ರ ಪಾಸು. ಗ್ರೇಸ್ ಮಾರ್ಕ್ ಇರ್ತದೆ. 3 ಸಬ್ಜೆಕ್ಟ್ನಲ್ಲಿ ಗ್ರೇಸ್ ಮಾರ್ಕ್ ಇದ್ದರೂ ಕೂಡ ಒಟ್ಟು 36 ಅಂಕ ಪಡೆದರೆ ಮಾತ್ರ ಪಾಸು. ಕಳೆದ ಬಾರಿಯನ್ನು 25 ಪಡೆದರೆ ಗ್ರೇಸ್ ಮಾರ್ಕ್ ಸೇರಿಸಿ ಪಾಸ್ ಅಂತ ಮಾಡ್ತಿದ್ರು. ಆ ಥರ ಇಲ್ಲ ಅನ್ನುವಂಥ ನಿಯಮವನ್ನು ಈ ಬಾರಿ ಮಾಡಲಾಗಿದೆ. ಅದೇ ರೀತಿ ವಿವಾದಾತ್ಮಕವಾಗಿರುವಂಥ ಏನು ಹೆಣ್ಣು ಮಕ್ಕಳು ಧರಿಸ್ತಾ ಇದ್ರಲ್ಲ, ಹಿಜಾಬ್ ಧರಿಸಿ ಪರೀಕ್ಷೆ ಬರೆಯುವಂತಿಲ್ಲ, ಆ ನಿಯಮ ಹಾಗೆಯೇ ಮುಂದುವರಿಯುತ್ತದೆ ಅನ್ನುವಂಥ ಮಾತನ್ನು ಕೂಡ ಶಿಕ್ಷಣ ಮಂತ್ರಿ ಆಗಿರುವಂಥ ಮಧು ಬಂಗಾರಪ್ಪ ಅವರು ಹೇಳಿದ್ದಾರೆ. ಹಾಗಾಗಿ SSLC ಪರೀಕ್ಷೆಗೆ ತಯಾರಾಗುವವರೆಗೆ ಎಲ್ಲ ನಿಯಮಾವಳಿ ಕೂಡ ಈಗ ಹೊರಗೆ ಬಂದಿದೆ. ಕರ್ನಾಟಕದ ಮಟ್ಟಿಗೆ ಹೇಳಬೇಕಂದ್ರೆ BJP ಮತ್ತು JDS ಸೇರಿರುವಂಥ NDA ಮೈತ್ರಿಕೂಟ ತುಂಬ ಗಟ್ಟಿಯಾಗಿದೆ. ಇನ್ನೇನು ಮಂಗಳೂರು ಮಹಾನಗರ ಪಾಲಿಕೆ, ಕೆಲವು ಸ್ಥಳೀಯ ಸಂಸ್ಥೆಗಳ ಚುನಾವಣೆ, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣೆ ಎಲ್ಲ ಬರ್ತಾ ಇದೆ. ಈ NDA ಮೈತ್ರಿಕೂಟ ಗಟ್ಟಿಯಾಗಿದೆ. ಇಂಡಿಯಾ ಮೈತ್ರಿಕೂಟದ ಗತೆ ಏನು ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟ ಇಲ್ಲ. ಇಂಡಿಯಾ ಮೈತ್ರಿಕೂಟದ ಜೊತೆ ಕಳೆದ ಬಾರಿ ಇಡೀ ಬೆದರಿಕೆಯಿಂದ ಮಾಯಾವತಿಯವರು ಬಾಯಿ ಮುಚ್ಕೊಂಡು ಕೂತ್ಕೊಂಡಿದ್ರು. ಚುನಾವಣೆಯಲ್ಲೇ ಸರಿಯಾಗಿ ಸ್ಪರ್ಧಿಸಲೇ ಇಲ್ಲ. ಯಾಕಂದರೆ BJP ಬಿಟ್ಟರೆ ಕಳ್ಳ ಹಣ ಜಾಸ್ತಿ ಇರೋದು ಅಲ್ಲೇ. ಇದು ಗೊತ್ತಿರುವಂಥ ಸತ್ಯ. ಅದನ್ನು ಇವಾಗ ರಾಹುಲ್ ಗಾಂಧಿ ಅವರು ಹೇಳಿ ಪ್ರಯೋಜನ ಏನು ಇಲ್ಲ. ಯಾಕಂದರೆ ಇಂಡಿಯಾ ಮೈತ್ರಿಕೂಟ ಅನ್ನುವಂಥದ್ದು ಆಯಾ ಪಕ್ಷಗಳು ತೀರ್ಮಾನಿಸಿ ಒಟ್ಟಿಗೆ ಬರಬೇಕು, ಬನ್ನಿ ಅಂತ ಹೇಳೋಕ್ಕಾಗೋದಿಲ್ಲ. ಇನ್ನು UGCಯಲ್ಲಿ ಹೊಸ ನಿಯಮಗಳ ಬಗ್ಗೆ ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ಇದು ಶಿಕ್ಷಣದಲ್ಲಿ ಧಾರ್ಮಿಕತೆ ಮತ್ತು ಅಧಿಕಾರಶಾಹಿಯನ್ನು ಒತ್ತೆ ಇಡುವಂಥ ಒಂದು ವಿಧಾನ ಅಂತ ಹೇಳಿದ್ದಾರೆ. ಟೆಸ್ಲಾ ವಿಷಯ ಕೂಡ ಚರ್ಚಾರ್ಹ ವಿಚಾರ. ಎಲಾನ್ ಮಸ್ಕ್ ಅವರು ಟೆಸ್ಲಾ ಕಂಪನಿಯನ್ನು ಮುಂಬೈ ಮತ್ತು ದಿಲ್ಲಿಯಲ್ಲಿ ತೆಗಿಬೇಕಂತಿದ್ರು. ಅದಕ್ಕೆ ಸಿಬ್ಬಂದಿಗಳ ನೇಮಕದ ಬಗ್ಗೆ ಕೂಡ ಆಲೋಚಿಸಿದ್ರು. ಆದರೆ ಡೊನಾಲ್ಡ್ ಟ್ರಂಪ್ ಅವರು ಇದು ಅನ್ಯಾಯ, ನೀನು ಅಲ್ಲಿಗೆ ಹೋಗಬೇಡ, ಅಲ್ಲಿ 100% ಟ್ಯಾಕ್ಸ್ ಇದೆ, ನೀನು ಹುಟ್ಟಿದ ದೇಶಕ್ಕೆ ಅನ್ಯಾಯ ಮಾಡ್ತಾ ಇದ್ದಿಂದ. ಆದರೆ ಕಂಪನಿಗಳಿಗೆ ಏನು ಬೇಕು? ಇಂಡಿಯಾದಲ್ಲಿ 146 ಕೋಟಿ ಜನಸಂಖ್ಯೆ ಇದೆ. ಅಷ್ಟೊಂದು ಜನಸಂಖ್ಯೆ ಇರುವುದರಿಂದ
1% ವ್ಯಾಪಾರ ಆದರೂ ಅಮೆರಿಕದ ಒಟ್ಟು ಮಾರಾಟಕ್ಕೆ ಸರಿಯಾಗ್ತದೆ. ಹಾಗಾಗಿ ಕಂಪನಿಗಳು ಭಾರತಕ್ಕೆ ಬರಲು ಆಶಿಸ್ತವೆ. ಏನೇ ಇರಲಿ, ಈ ಡೊನಾಲ್ಡ್ ಟ್ರಂಪ್ ಮತ್ತು ಇಂಡಿಯಾದವರ ಗಲಾಟೆ ಗದ್ದಲೆ ಮುಂದುವರಿದಿದೆ ಎನ್ನುತ್ತಾ ಕತೆ ಕಾರಣಕ್ಕೆ ಒಂದು ವಿರಾಮವನ್ನು ಹಾಕಿ ನೋಡ್ತಾ ಇರಿ V4 ನ್ಯೂಸ್.